ಯುನಿಸೆಕ್ಸ್ ಪಾರ್ಲರ್ ಮೇಲೆ ದಾಳಿ ನಡೆಸಿ ಬಂಧಿತರಾಗಿರುವ ಪ್ರಸಾದ್ ದತ್ ಅವರ ವಿರುದ್ಧ ಮತ್ತೊಂದು ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಪ್ರಸಾದ್ ದತ್ ಅವರ ಮೊಬೈಲ್ ಪರಿಶೀಲನೆ ವೇಳೆ ಶಕ್ತಿ ದೇವತೆಯ ಮುಂದೆ 5 ಕುರಿಗಳನ್ನ ಬಲಿ ನೀಡಿರುವಂತಹ ದೃಶ್ಯ ಕಂಡು ಬಂದಿದೆ. ಅದರ ನೆತ್ತರನ್ನ ಮೂಡ ಹಗರಣದ ಬೆಳಕಿಗೆ ತಂದ ಸ್ನೇಹಮಯಿ ಕೃಷ್ಣ ಹಾಗೂ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಎಂಬುವರ ಫೋಟೋಗೆ ಹಚ್ಚಿರುವಂತಹ ದೃಶ್ಯ ಇದರಲ್ಲಿದೆ. ಇದು ಮೂಡ ಹಗರಣದ ವಿಚಾರದಲ್ಲಿ ಈ ಇಬ್ಬರಿಗೆ ಶಕ್ತಿ ತುಂಬಲು ನೀಡಲಾಗಿ ಕುರಿ ಬಲಿ ಎಂಬುದು ಗೊತ್ತಾಗಿದೆ. ಅನಂತ ಭಟ್ ಎಂಬಾತ ಯಾವುದೋ ಒಂದು ದೇವಸ್ಥಾನದಲ್ಲಿ ಕುರಿ ಬಲಿ ನೀಡಿ ಇದನ್ನ ಪ್ರಸಾದ್ ದತ್ ಅವರನಿಗೆ ಫಾರ್ವರ್ಡ್ ಮಾಡಿದ್ದಾನೆ. ಏನೋ ಹಣದ ಬ್ಯಾಗ್ ಒಂದು ಕೂಡ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದು, ಅದು ಯಾರಿಗೆ ಸೇರಿದ್ದು ಎಂಬ ತನಿಖೆ ನಡೆಸಬೇಕಾಗಿದೆ. ಪ್ರಸಾದ್ ದತ್ ಅವರ ಹಾಗೂ ಅನಂತ ಭಟ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಸಿಎಂ ಅವರ ಮೇಲಿದ್ದ ಮೂಡ ಹಗರಣದ ಆರೋಪದ ವಿಚಾರ ಪ್ರಸಾದ್ ದತ್ ಅವರ ಜೊತೆ ತಳುಕು ಹಾಕಿಕೊಂಡ ಕಾರಣ ಈ ವಿಚಾರ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಾಗಿದೆ ಎಂದಿದ್ದಾರೆ. ಈ ಬಗ್ಗೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸುವುದಾಗಿ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ. ಪ್ರಸಾದ್ ದತ್ ಅವರು ಯಾರ ನಿರ್ದೇಶನ ಮೇಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದೆಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವ್ರು ಬಳಕೆ ಮಾಡಿದ್ರು. ಸೊ ಆಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಒಂದು ವಿಡಿಯೋ ನಮಗೆ ವಾಟ್ಸಪ್ ಮುಖಾಂತರ ಸಿಕ್ಕಿತ್ತು. ಆ ವಿಡಿಯೋ ಮುಖ್ಯವಾಗಿ ಅವರು ಮತ್ತು ಒಬ್ಬ ಅನದರ್ ಅಕ್ಯೂಸ್ ಈಗ ಅನಂತ್ ಭಟ್ ಅವನ ಮಧ್ಯದಲ್ಲಿ ಅದು ಡಿಸ್ಕಷನ್ ನಡೀತಾ ಇತ್ತು. ಅದರಲ್ಲಿ ಒಂದು ವಿಡಿಯೋ ಇತ್ತು. ವಿಡಿಯೋದಲ್ಲಿ ಒಂದು ಕುರಿಗೆ ಒಂದು ದೇವಸ್ಥಾನದಲ್ಲಿ ಅವರು ಬಲಿ ಕೊಡ್ತಾ ಇದ್ರು. ಸೊ ನಂತರ ನಾವು ಕೇಸ್ ಪೂರ್ತಿ ಇನ್ವೆಸ್ಟಿಗೇಟ್ ಮಾಡಿದ್ವಿ. ಸೊ ಈ ಇನ್ಸಿಡೆಂಟ್ ಹೇಗಿದೆ ದಟ್ ಅವರು ಒಂದು ದೇವಸ್ಥಾನದಲ್ಲಿ ಒಂದು 5 ಕುರಿಗಳಿಗೆ ದೇವರಿಗೆ ಬಲಿ ಕೊಡ್ತಾರೆ. ಅದರಲ್ಲಿ ಅವರು ಮಧ್ಯದಲ್ಲಿ ನಡೆದೋದನ್ನ ಚಾಟ್ಸ್ ಪ್ರಕಾರ ಇದು ಎಲ್ಲ ಅವರು ಒಬ್ಬ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವ್ರಿಗೆ ಒಂದು ಈ ಬಲಿ ಮುಖಾಂತರ ಅವ್ರಿಗೆ ಬಲ ಸಿಗಲಿ, ಅವರು ಯಾವ ಫೈಟ್ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು. ಅದಕ್ಕಾಗಿ ಒಂದು 5 ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವ್ರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಿನ್ನೆ ನಾವು ಬರ್ಕೆ ಸ್ಟೇಷನ್ದಲ್ಲಿ ಕ್ರೈಮ್ ನಂಬರ್ 13/25 ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಿಡಿಕೇಷನ್ ಆಫ್ ಇನ್ಹ್ಯೂಮನ್ ಎವಿಲ್ ಪ್ರಾಕ್ಟೀಸ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ 2017 ಸೆಕ್ಷನ್ 3 ಪ್ರಕಾರ ಕೇಸ್ ದಾಖಲೆ ಮಾಡಿದ್ದೀವಿ. ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ.